Hello, hi, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಮಗೆ ಲಾಕ್ಡೌನ್ ಡಯಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿಯ ಡಯಟ್ ಪ್ಲಾನ್ ನ ಫಾಲೋ ಮಾಡ್ತಾ ಇದ್ದೀನಿ ಅಂತ. ಇದರಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ, ಹೆಲ್ದಿ ಸ್ನಾಕ್ಸ್ ಇರುತ್ತೆ, ಲಂಚ್ ಇರುತ್ತೆ, ಡಿನ್ನರ್ ಇರುತ್ತೆ ಅಂಡ್ ಎಕ್ಸ್ಪೆನ್ಸಿವ್ ಆಗಿರಲ್ಲ. ಓಕೆನಾ? ಸೊ ನೀವು ಇದನ್ನ ಫಾಲೋ ಮಾಡಬೇಕು, ಯಾಕಂದ್ರೆ ನನ್ನ ಜೊತೆ ನೀವು ಹೆಲ್ದಿ ಆಗಿರ್ಬೇಕು. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡಬೇಕಾಗಿರುವಂಥ ಫಸ್ಟ್ ಕೆಲಸ ಅಂದರೆ ನೀರು ಕುಡಿಬೇಕು. ಸೊ ಸಾಮಾನ್ಯವಾಗಿ 8ರಿಂದ 8:30 ಅಷ್ಟೊತ್ತಿಗೆ ನಾನು ಈ ಮಾರ್ನಿಂಗ್ ಹೆಲ್ದಿ ಡ್ರಿಂಕ್ನ ಮಾಡ್ತೀನಿ. ನೋಡಿದ್ರಲ್ಲ, ಒಂದು ಪಾತ್ರೆನಲ್ಲಿ ನೀರು ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಒಂದು ಗ್ಲಾಸ್ ತಗೋತೀನಿ. ಅದಕ್ಕೆ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಈಗ ಈ ನೀರು ಗ್ಯಾಸಲ್ಲಿ ಏನು ಇಟ್ಟಿದ್ದೀವಿ ನೋಡಿ, ಅದು ಸ್ವಲ್ಪ ಬಿಸಿ ಆಗಬೇಕು. ಅದೇ ಲಿಂಬೆ ಹಣ್ಣಿಗೆ ನಾನಿವಾಗ ಚಿಯಾ ಸೀಡ್ಸ್ ಹಾಕ್ತಿದ್ದೀನಿ. ಇದನ್ನ ಕಾಮಕಸ್ತೂರಿ ಅಂತಾನೂ ಕರಿತೀವಿ. ಬಿಸಿ ಮಾಡಿರುವಂಥ ನೀರನ್ನ ಈ ಗ್ಲಾಸಿಗೆ ಹಾಕಬೇಕು. ಇದು ಒಂದು ನ್ಯೂಟ್ರಿಷನಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಯಾರಿಗಾದ್ರೂ ಬರೀ ಲೆಮನ್ ತುಂಬಾನೇ ಕಷ್ಟ ಆಗುತ್ತೆ ಅಂದರೆ ನೀವು ಈ ಥರ ಜೇನುತುಪ್ಪ ಕೂಡ ಹಾಕ್ಬೋದು. ಆದರೆ ನೆನಪಿರ್ಲಿ, ತುಂಬಾನೇ ಕಮ್ಮಿ ಕ್ವಾಂಟಿಟಿ ಹಾಕಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಯಾ ಸೀಡ್ಸ್ನ ನೀರಿಗೆ ಹಾಕಿದ ತಕ್ಷಣ ಯಾವತ್ತೂ ಕುಡಿಬಾರ್ದು. ಅದನ್ನು 20 ನಿಮಿಷ ಹಾಗೇ ಬಿಡಬೇಕು. ಯಾಕಂದರೆ ಆವಾಗ ಅದು ನೀರಲ್ಲಿ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗಿರುತ್ತೆ. ಇದು ಯಾಕೆ ತುಂಬಾ ಹೆಲ್ದಿ ಡ್ರಿಂಕ್ ಅಂದರೆ, ಚಿಯಾ ಸೀಡ್ಸ್ ಹೈ ಇನ್ ಪ್ರೋಟೀನ್, ಫೈಬರ್, ಹಾಗೆಯೇ ಹೆಲ್ದಿ ಫ್ಯಾಟ್ಸ್ ಇದೆ ಅದರಲ್ಲಿ. ನಿಂಬೆಹಣ್ಣು ನಿಮಗೆ ಗೊತ್ತೇ ಇದೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಹಾಗೆಯೇ ನೀವು ಚಿಯಾ ಸೀಡ್ಸ್ನ ಮಿಕ್ಸ್ ಮಾಡಿ ಕುಡಿದ್ರೆ ಅದು ನಿಮ್ಮನ್ನು ಜಾಸ್ತಿ ಹೊತ್ತು ಫುಲ್ಲಾಗಿ ಇಡುತ್ತೆ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ಬಿಸಿ ಬಿಸಿ ನೀರನ್ನ ಮಾಡ್ಕೊಂಡು ಬಂದು ಮಿಸ್ ಮಾಡದೆ ಹೊರಗಡೆ ಈ ಥರ ಕೂತು ಕುಡಿತೀನಿ. ನೆನಪಿರಲಿ, ಈ ಥರ ಏನಾದರೂ ಕುಡಿಬೇಕಾದ್ರೆ ತಣ್ಣಗಾದ್ಮೇಲೆ ಕುಡಿಬಾರ್ದು. ಸಿಪ್ ಬೈ ಸಿಪ್ ಈ ಥರ ನಿಧಾನಕ್ಕೆ ಕುಡಿಬೇಕು. ಪ್ರತಿದಿನ ಬಿಸಿ ನೀರು ಕುಡಿದಾಗ ನಿಮಗೆ ನಿಮ್ಮ ಬಾಡಿನಲ್ಲಿ ಆಗುವಂಥ ಚೇಂಜಸ್ ಗೊತ್ತಾಗುತ್ತೆ. ಆ ಬಿಸಿ ನೀರು ಗಂಟ್ಲಿಂದ ಹೊಟ್ಟೆಗೆ ಹೋದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆ ಫೀಲಿಂಗ್ ನಮಗೆ ಗೊತ್ತಾಗುತ್ತೆ. ಇವಾಗ ನೀರು ಕುಡಿದು ತೋರಿಸ್ತಾ ಇದ್ದೀನಿ. ಇದನ್ನು ಕುಡಿದು ತೋರಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ದಿನಕ್ಕೆ 2ರಿಂದ 3 ಲೀಟರ್ ನೀರಂತೂ ತಪ್ಪದೆ ಕುಡೀರಿ. ನಾನು ಮಿಸ್ ಮಾಡದೆ 3 ಲೀಟರ್ ನೀರನ್ನ ಕುಡಿತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಬರೋಣ. ಸಾಮಾನ್ಯವಾಗಿ 9ರಿಂದ 9:30 ಅಷ್ಟರಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡಿ. ಸೊ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಸ್ವಲ್ಪ ಕೆಚಪ್ ಹಾಕ್ತೆ. ಬಟ್ ನೆನಪಿರಲಿ, ನೀವು ಆದಷ್ಟು ಜಾಸ್ತಿ ಪಲ್ಯ ತಗೊಂಡು ತಿಂದ್ರೂ ಒಳ್ಳೆಯದು. ಯಾರಿಗೆ ಒಂದು ಸ್ವಲ್ಪ ಸಿಹಿ ಬೇಕು ಅಂತ ಅನಿಸುತ್ತೆ, ಇಡೀ ದಿನದ ಒಂದು ಆಸೆನ ತೀರಿಸ್ಕೊಳ್ಳೋದಕ್ಕೆ ಈ ಥರ ಒಂದು ಸ್ವಲ್ಪ ಕೆಚಪ್ನ ಕೂಡ ಹಾಕ್ಬೋದು ನೀವು. ಆದರೆ ಕ್ವಾಂಟಿಟಿ ಮಾತ್ರ ಕಮ್ಮಿ ತಿನ್ನಬೇಕು. ಇವಾಗ 3 ಚಪಾತಿ 4 ಚಪಾತಿ ಬದಲು 2 ಚಪಾತಿ ತಿನ್ನಿ, ಅಥವಾ 2 ದೋಸೆ ತಿನ್ನಿ. ರೈಸ್ ತಿಂತೀರಾ ಅಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೋಬೇಕು ರೈಸ್ನ. ಹಾಗೆಯೇ ಇದರಲ್ಲಿ ಒಂದು ಟ್ರಿಕ್ ಇದೆ. ನೀವು ತಿನ್ನಬೇಕಾದ್ರೆ ನಿಧಾನಕ್ಕೆ ಕಚ್ಚಬೇಕು. ಫಾಸ್ಟ್ ಈಟಿಂಗ್ ಮಾಡಬಾರ್ದು, ಸ್ಲೋ ಈಟಿಂಗ್ನ ಮಾಡಬೇಕು. ಆವಾಗ ನಿಮಗೆ ಹೊಟ್ಟೆನೂ ಫುಲ್ ಅನಿಸುತ್ತೆ ಆ್ಯಂಡ್ ಹಸುವೂ ಆಗಲ್ಲ. ಇದಾದಮೇಲೆ 11ರಿಂದ 11:30 ಯಾವ ಫ್ರೂಟ್ಸ್ ಇಷ್ಟ ಆ ಫ್ರೂಟ್ಸ್ನ ತಿನ್ಬೋದು. ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಮಧ್ಯದಲ್ಲಿ ಸ್ನ್ಯಾಕ್ಸ್ ಅಂತ ತಿಂತೀವಿ. ನನಗಂತೂ ತುಂಬಾ ಇಷ್ಟ. ಸೊ ಸ್ನ್ಯಾಕ್ಸ್ ಬದಲಿಗೆ ನಾನಿವಾಗ 3 ಟೈಮ್ಸ್ ಅ ಡೇ ಫ್ರೂಟ್ ಬಾಲ್ನ ತಿಂತೀನಿ. ಅದರಲ್ಲೂ ಕಮ್ಮಿ ಕ್ಯಾಲರಿ ಇರುವಂಥ ಫ್ರೂಟ್ಸ್ನ ಸೆಲೆಕ್ಟ್ ಮಾಡಿ. ಏನಾದರೂ ಹಸುವಾಗಿದ್ದರೆ, ನಿಮಗೆ ಫ್ರೂಟ್ಸ್ ಆಪ್ಷನ್ ಇಲ್ಲ ಅಂದಿದ್ದಲ್ಲಿ ಆದಷ್ಟು ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡಿ. ಚಿಯಾ ಸೀಡ್ಸ್ನ ನೀವು ನೀರಲ್ಲೂ ಹಾಕಿಡ್ಬೋದು. ಚಿಯಾ ಸೀಡ್ಸ್ ನೀವು ಸರಿಯಾಗಿ ನೆನೆಸದೆ ಕುಡಿದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಚೆನ್ನಾಗಿ ನೆನೆಸಿ ಅದನ್ನು ಕುಡಿಯೋ ಪ್ರಯತ್ನವನ್ನು ಮಾಡಿ. ಇದಾದಮೇಲೆ ಲಂಚಿಗೆ ಬರೋಣ. ಲಂಚು 1:30ರಿಂದ 2 ಗಂಟೆ ಈ ಹೊತ್ತಲ್ಲಿ ಮಾಡಿ. ಲಂಚಿಗೆ ನೀವು ನೋಡ್ತಾ ಇದ್ದೀರಾ, ನಾನು 2 ಕಡೆ ಪಲ್ಯನ ಹಾಕಿದ್ದೀನಿ. ಅಂದರೆ ನೀವು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಎಷ್ಟು ಪಲ್ಯ ತಿಂತೀರಾ ಅಷ್ಟು ಒಳ್ಳೆಯದು.
ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಮೊಸರು ಕೂಡ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ಇದು ನಮ್ಮ ಊರಿನ ಬ್ರೌನ್ ರೈಸ್ ಅಂತೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬ್ರೌನ್ ರೈಸ್ನ ನೀವು ವೈಟ್ ರೈಸ್ ಜೊತೆ ರೀಪ್ಲೇಸ್ ಮಾಡಿದ್ರೆ ಅದು ತುಂಬಾ ಬೆನಿಫಿಟ್ ಆಗುತ್ತೆ. ಹಾಗೆಯೇ ಮೀನು ಸಾರು ಹಾಕೋತಾ ಇದ್ದೀನಿ. ನಿಮಗೆ ಏನು ಇಷ್ಟ ಅದನ್ನು ತಿನ್ನಿ. ಈ ಡಯಟ್ ಫುಡ್ಡಲ್ಲಿ ನಾನು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ನೀವು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ. ಸಾಮಾನ್ಯವಾಗಿ ಮನೆಯಲ್ಲಿ ಏನು ಮಾಡ್ತಾರೆ ಅದನ್ನೇ ತಿನ್ನಿ, ಬಟ್ ಕಮ್ಮಿ ಕ್ವಾಂಟಿಟಿನಲ್ಲಿ ತಿನ್ನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ರೈಸ್ ಸ್ವಲ್ಪ ಹಾಕ್ಕೊಂಡು ಪಲ್ಯ ಜಾಸ್ತಿ ಹಾಕೋತೀನಿ. ಸೊ ಆವಾಗ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಹಾಗೆಯೇ ನೆನಪಿರಲಿ, ಊಟ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಜಗಿಬೇಕು. ಅರ್ಧಂಬರ್ಧ ಕಚ್ಚಿ ನುಂಗೋದ್ರಲ್ಲಿ ಡೈಜೆಷನ್ ತುಂಬಾ ಕ್ಲಿಯರ್ ಆಗಲ್ಲ, ತುಂಬಾ ಬೇಗನೂ ಆಗಲ್ಲ. ಸೊ ಎಲ್ಲದನ್ನು ಚೆನ್ನಾಗಿ ಚೂ ಮಾಡಿ ನುಂಗಬೇಕು. ನಿಜ ಹೇಳ, ನಾನೂ ಫಾಸ್ಟ್ ಈಟರೇ, ಬಟ್ ಯಾವತ್ತಿಂದ ನಾನು ಈ ಡಯಟ್ನ ಸ್ಟಾರ್ಟ್ ಮಾಡಿದೆ ಆವತ್ತಿಂದ ಕಾನ್ಷಿಯಸ್ ಆಗಿ ಕಚ್ಚಿ ಟೈಮ್ ತಗೊಂಡು ತಿಂತಾ ಇದ್ದೀನಿ. ಎಲ್ಲರಿಗೂ ಅವ್ರವ್ರದೇ ಒಂದು ಡಯಟ್ ಪ್ಲ್ಯಾನ್ ಅಂತ ಇರುತ್ತೆ. ಇದು ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನನ್ನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಸಮಯದಲ್ಲಿ ನಮಗೆ ಏನು ವ್ಯವಸ್ಥೆ ಇದೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಡಯಟ್ನ ಮಾಡಬೇಕು. ಊಟ ಆಗಿದ ತಕ್ಷಣ ನೀರು ಕುಡಿಬಾರ್ದು. ಒಂದು ಅರ್ಧ ಗಂಟೆ ಆದರೂ ಗ್ಯಾಪ್ ಕೊಟ್ಟು ಅಥವಾ ಒಂದು 15 ನಿಮಿಷ ಆದರೂ ಗ್ಯಾಪ್ ಕೊಟ್ಟು ನೀರು ಕುಡೀರಿ. ನೀವು ನೆನಪಿರಲಿ, ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ 1 ಲೀಟರ್ ನೀರನ್ನ ಮುಗಿಸ್ತೀನಿ ಊಟದ ಸಮಯ ತನಕ. ಊಟ ಆದಮೇಲೆ ಮತ್ತೆ ಸಂಜೆ 6 ಗಂಟೆ ತನಕ ಇನ್ನೊಂದು ಲೀಟರ್ನ ಮುಗಿಸ್ತೀನಿ. 6 ಗಂಟೆ ಆದಮೇಲೆ ಮಲಗೋ ಮುಂಚೆ ಇನ್ನೊಂದು ಲೀಟರ್ನ ಮುಗಿಸ್ತೀನಿ. ಸೊ ನಾನು 3 ಲೀಟರ್ ನೀರನ್ನ ಕಮ್ಮಿನಲ್ಲಿ ಸೇವಿಸ್ತೀನಿ ಪ್ರತಿದಿನ. ಅದಕ್ಕೆ ಆದಂಥ ಒಂದು ಬಾಟಲ್ನ ನೀವು ಹಿಡ್ಕೊಂಡ್ರೆ ಆವಾಗ ನಿಮಗೆ ಅದರ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನು ಸಂಜೆ ಸ್ನ್ಯಾಕ್ಸ್ ಮತ್ತು ಡಿನ್ನರ್ ಬಗ್ಗೆ ಮಾತಾಡಬೇಕು. ಇದೀಗ ಪ್ಲೇಟಲ್ಲಿ ಏನು ರೆಡಿ ಮಾಡ್ತಾ ಇದ್ದೀನಿ ನಾನು, ಇದು ನನ್ನ ಡಿನ್ನರ್ ಆಗಿರುತ್ತೆ. 6:30 7 ಗಂಟೆ ಒಳಗಡೆ ನೀವು ನಿಮ್ಮ ಡಿನ್ನರ್ನ ಮಾಡಬೇಕು. ಒಂದು ಪ್ಲೇಟಿಗೆ ಬಾಯ್ಲ್ಡ್ ಕಾರ್ನ್ಸ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಹಾಕಿ ಬೇಯಿಸಿರುವಂಥದ್ದು. ಹಾಗೆಯೇ ಒಂದು ಫುಲ್ ಆ್ಯಪಲ್ ಮತ್ತು ಅರ್ಧ ಕುಕುಂಬರ್. ಇದಿಷ್ಟು ತಿಂದರೆ ಹೊಟ್ಟೆ ತುಂಬುತ್ತಾ? ಖಂಡಿತವಾಗ್ಲೂ ಹೊಟ್ಟೆ ತುಂಬಾ ಖುಷಿಯಿಂದ ತುಂಬುತ್ತೆ. ಹಾಗೆಯೇ ಒಂದು ಚಿಕ್ಕ ತಟ್ಟೆನಲ್ಲಿ ನಾನು ಬಾದಾಮ್ ಮತ್ತು ಖರ್ಜೂರ ಅಂದರೆ ಡೇಟ್ಸ್ನ ಹಾಕಿದ್ದೀನಿ. ಇದನ್ನು ಕೈಗೆ ಹಾಕ್ತಾ ಇದ್ದೀನಿ, ಯಾಕಂದರೆ ಅಳತೆ ನೋಡೋದಕ್ಕೆ. ಒಂದು ದಿನಕ್ಕೆ ನಾವು 1 ಹ್ಯಾಂಡ್ ಫುಲ್ ಆಫ್ ಡ್ರೈ ಫ್ರೂಟ್ಸ್ ತಿಂದರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ತಿಂದರೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಯಾಕೆ ಡ್ರೈ ಫ್ರೂಟ್ಸ್ ತಿನ್ನಬೇಕು ಅಂದರೆ ಇದರಲ್ಲಿ ಹೆಲ್ದಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗೆಯೇ ಇದು ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಡ್ರೈ ಫ್ರೂಟ್ಸ್ನ ನೀವು ಊಟ ಆಗಿದ ತಕ್ಷಣ ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೂ ತಿನ್ಬೋದು. ಬಟ್ ಇವತ್ತು ಯಾಕೋ ಮರ್ತು ಹೋಯಿತು, ಹಾಗಾಗಿ ನಾನು ಡಿನ್ನರ್ ಜೊತೆಗೆ ಮಾಡಿದೆ. ಡಿನ್ನರಲ್ಲಿ ಕುಕುಂಬರ್ ಇದೆ, ಕಾರ್ನ್ ಇದೆ, ಆ್ಯಪಲ್ ಇದೆ. ಆ್ಯಪಲ್ ಗೊತ್ತೇ ಇದೆ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಎವೇ ಅನ್ನೋ ಮಾತೇ ಇದೆ. ಇನ್ನೊಂದು, ಕುಕುಂಬರಲ್ಲಿ 0 ಫ್ಯಾಟ್ ಇದೆ. ಇದು ಲೋ ಕ್ಯಾಲರಿ ಫುಡ್, ಹಾಗೆಯೇ ಹೈಡ್ರೇಟ್ ಮಾಡುತ್ತೆ ನಮ್ಮ ಬಾಡಿನ. ಸೊ ಎಷ್ಟು ಕುಕುಂಬರ್ ತಿಂತೀರಾ ಅಷ್ಟು ಒಳ್ಳೆಯದು. ನಿಮ್ಮ ಬೆಲ್ಲಿ ಫ್ಯಾಟ್ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಕಾರ್ನ್ ರಿಚ್ ಇನ್ ಫೈಬರ್. ಸೊ ಇಂಥ ಫುಡ್ ತಿಂದಾಗ ತುಂಬಾ ಹೆಲ್ದಿಯಾಗಿರ್ತೀವಿ. ಎಷ್ಟು ಕಾರ್ಬ್ಸ್ ಕಮ್ಮಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ಇಷ್ಟು ಬೇಗ ಡಿನ್ನರ್ ಮಾಡಿದ್ರೆ ರಾತ್ರಿ ಹಸುವಾಗಲ್ವಾ? ಖಂಡಿತವಾಗ್ಲೂ ನನ್ನಂಥವ್ರಿಗೆ ಆಗುತ್ತೆ. ಬಟ್ ಯಾರು ಮುಂಚೆಯಿಂದನೂ ಡಯಟ್ ಆ್ಯಂಡ್ ಲಿಮಿಟಲ್ಲಿ ತಿಂತಾರೆ ಅವ್ರಿಗಂತೂ ಆಗಲ್ಲ. ಸೊ ಏನು ಮಾಡ್ತೀನಿ ಅಂದರೆ, ನಾನು 8:30 9 ಗಂಟೆಗೆ ಸ್ವಲ್ಪ ಹಸುವಾಯಿತು ಅಂದರೆ ಒಂದು ಬೌಲ್ ಫ್ರೂಟ್ಸ್ ತಗೊಂಡು ತಿಂತೀನಿ. ಇದರಲ್ಲಿ ಲೋ ಕ್ಯಾಲರಿ ಫ್ರೂಟ್ಸ್ನ ತಗೋಬೇಕು. ನಾನು ಸಾಮಾನ್ಯವಾಗಿ ವಾಟರ್ ಮೆಲನ್ ಜಾಸ್ತಿ ತಿಂತೀನಿ, ಯಾಕಂದರೆ 100 ಗ್ರಾಮ್ ವಾಟರ್ ಮೆಲನ್ನಲ್ಲಿ 30 ಗ್ರಾಮ್ ಕ್ಯಾಲರಿ ಮಾತ್ರ ಇರುತ್ತೆ. ನೋಡಿದ್ರಲ್ಲ, ನಾನು ನಿಮ್ಗೆ ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ಟಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಬ್ರೇಕ್ಫಾಸ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಹಸುವಾದಾಗ, ಲಂಚ್ ಆದ್ಮೇಲೆ ಹಸುವಾದಾಗ ಏನ್ ತಿನ್ಬೇಕು, ಆಮೇಲೆ ಸಂಜೆ ಸ್ನಾಕ್ಸ್ ಅಂತ, ನೈಟ್ ಡಿನ್ನರ್ ಅಂತ. ಸೊ ಇದನ್ನ ನೀವು ಇದೇ ಟೈಮ್ಗೆ ಫಾಲೋ ಮಾಡಿದ್ರೆ ಟೈಮ್ ತುಂಬಾನೇ ಇಂಪಾರ್ಟೆಂಟ್, ಪೋರ್ಷನ್ ತುಂಬಾನೇ ಇಂಪಾರ್ಟೆಂಟ್, ಅಂಡ್ ಯಾವ ರೀತಿ ತಿಂತೀರಾ ಅದನ್ನು ತುಂಬಾನೇ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಫಾಲೋ ಮಾಡಿ 100% ರಿಸಲ್ಟ್ಸ್ ನಿಮಗ್ ಗೊತ್ತಾಗುತ್ತೆ, ನನಗ್ ಗೊತ್ತಾಗಿದೆ. ಸೊ ಈ ರಿಸಲ್ಟ್ಸ್ ಬಂದಿದ ತಕ್ಷಣ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ಅಂಡ್ ಇವತ್ತಿಂದ ಯಾರ್ಯಾರು ಶುರು ಮಾಡ್ತಾ ಇದ್ದೀರಾ ಇದನ್ನ, ಅದನ್ನು ತಿಳಿಸಿ. ಖುಷಿ ಆಗುತ್ತೆ ನನಗೆ ಆ ನಂಬರ್ಸ್ ಎಲ್ಲ ನೋಡೋದಕ್ಕೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಇದನ್ನ ಜಾಸ್ತಿ ಜನ ಜೊತೆ ಶೇರ್ ಮಾಡಿ, ಆಯ್ತಾ? ಎಲ್ಲರೂ ಫಿಟ್ ಅಂಡ್ ಹೆಲ್ದಿ ಆಗಿರ್ಲಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಡಾ.